ಇವತ್ತು ನಾನು ಅಪ್ಪ ಮಾಡ್ತೇನೆ. ಅಪ್ಪಕ್ಕೆ ನಾನು 1.5 ಪಾವು ಅಕ್ಕಿ, 1 ಸ್ಪೂನು ಮೆಂತೆ, 1/4 ಗ್ಲಾಸ್ ಉದ್ದಿನಬೇಳೆ ಹಾಕಿ ನೆನೆಸಿ 4 ಗಂಟೆ ನೆನೆಸಿ ನಿನ್ನೆ ರಾತ್ರಿ ಕಡ್ದಿಟ್ಟಿದ್ದೇನೆ. ಈಗ ಅದಕ್ಕೆ ಚಟ್ನಿ ಮಾಡ್ತೇನೆ. ತೆಂಗಿನಕಾಯಿ, ಮೆಣಸು, ಹುಳಿ, ಉಪ್ಪಾಕಿ ಒಂದು ಕೆಂಪು ಚಟ್ನಿ, ಮತ್ತೊಂದು ನೀರುಳ್ಳಿ ಚಟ್ನಿ. ನೀರುಳ್ಳಿ, ಬೆಲ್ಲ, ಉಪ್ಪು, ಮೆಣಸು, ಕೊತ್ತಂಬರಿ, ಹುಳಿ. ಈಗ ಕೆಂಪು ಚಟ್ನಿ ಕಡ್ದಾಯಿತು. ಚಟ್ನಿಗೆ ಸಾಸಿವೆ, ಈರುಳ್ಳಿ ಚಟ್ನಿಗೆ ಸಾಸಿವೆ, ಮೆಂತೆ, ಕಡೆದ ಚಟ್ನಿ ಹಾಕಿ ಸ್ವಲ್ಪ ಹೊತ್ತು ಇದು ಮಾಡಬೇಕದು. ಅಪ್ಪ ಕಾವಲಿಯಲ್ಲಿ ಎಣ್ಣೆ ಹಾಕಿದ್ದೇನೆ. ಅಪ್ಪ ಹಾಕ್ತೇನೆ. ಕೌಚಿ ಹಾಕಿದ್ದೇನೆ. 5 ನಿಮಿಷ ಇಟ್ಟೆ. ಈಗ ಚಟ್ನಿ ಆಯಿತು ನೀರುಳ್ಳಿದು. ಈಗ ಕೆಂಪು ಚಟ್ನಿ ಮತ್ತು ನೀರುಳ್ಳಿ ಚಟ್ನಿ ಅಪ್ಪ ಆಯಿತು. ಬಿಸಿ ಬಿಸಿ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.